ಪ್ರಧಾನಮಂತ್ರಿ ಜನೌಷಧ ಕೇಂದ್ರದಲ್ಲಿ ಎಲ್ಲಾ ರೀತಿಯ ಔಷಧಗಳು ಇರಬೇಕು, ಅದಲು ಬದಲು ಮಾಡಿರುವ ಕುರಿತು ತನಿಖೆ ಮಾಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘದ ವತಿಯಿಂದ ಜನವರಿ 26ರಂದು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಯಲಿದೆ ಎಂದು ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಅಣ್ಣಪ್ಪ ಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಈ ಹಿಂದೆ ಜನವರಿ 26, 2019ರಂದು ಇದೇ ವಿಚಾರವಾಗಿ ಪ್ರತಿಭಟನೆ ನಡೆದಿದ್ದು ಯಾವುದೇ ಪ್ರಯೋಜನ ಆಗಿಲ್ಲ. ಜನೌಷಧ ಕೇಂದ್ರದಲ್ಲಿರುವ ಕಾರ್ಮಿಕರಿಗೆ ಉದ್ಯೋಗ, ವೇತನ, ಆರೋಗ್ಯ, ವಾಸ್ತವ್ಯ ಭದ್ರತೆ, ಪಿಂಚಣಿ ಸೇರಿದಂತೆ ಎಲ್ಲಾ ಭದ್ರತೆಯನ್ನ ಕಾರ್ಮಿಕ ಇಲಾಖೆ ಒದಗಿಸಬೇಕು. ಜನೌಷಧ ಕೇಂದ್ರದಲ್ಲಿ ಎಲ್ಲಾ ರೀತಿಯ ಔಷಧಗಳು ಸಿಗ್ತಾ ಇಲ್ಲ. ಔಷಧ ಅದಲು ಬದಲಾದರೂ ಅದರ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಕಾರ್ಮಿಕ ಅಧಿಕಾರಿಗಳು ಸುಮ್ಮನಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಬೇಕು ಹಾಗೂ ಅನೇಕ ಸಮಸ್ಯೆಗಳ ಈಡೇರಿಕೆಗಾಗಿ ಈ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ರು. ಜನವರಿ 26ಕ್ಕೆ ಸಂವಿಧಾನ ರಿಲೀಸ್ ಆದ ದಿನ, ಅವತ್ತು ನಾವು ಇದೇ ಸಂವಿಧಾನದ ಹೋರಾಟದ ಬಗ್ಗೆ ನಾವು ಈ ವಿಷಯದಲ್ಲಿ ನಾವು 26ಕ್ಕೆ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ, ನಾವು ಕೇಳಿದ ಪ್ರಶ್ನೆಗೆ ಯಾವುದೇ ರೀತಿಯಾದಂಥ ಯಾವುದೇ ಇಲಾಖೆಯಿಂದ ಉತ್ತರ ಇಲ್ಲ. ಹಾಗಾದ್ರೆ ನಾವು ಕೇಳೋದು ಯಾರತ್ತೀರ? DC ಅವ್ರ ಹತ್ರ ಕೇಳಬೇಕಾ? DHO ಹತ್ತಿರ ಕೇಳಬೇಕಾ? ಆರೋಗ್ಯ ವಿಷಯದಲ್ಲಿ ನಾವು ಮಾತಾಡಬೇಕಾದ್ರೆ DHO ಹತ್ತಿರ. ಅವರೇ ನಮಗೆ ರಿಟರ್ನ್ ಬರೀತಾರೆ, ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಬರೀತಾರೆ. ಹಾಗಾದ್ರೆ ನಾವು ಯಾರ ಹತ್ರ ಕೇಳಬೇಕು? ಅದಕ್ಕೋಸ್ಕರ ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ಜನವರಿ 26ಕ್ಕೆ 2020ನೇ ಇಸವಿ ಜನವರಿ 21ಕ್ಕೆ